ರಾಜ್ಯ ಸರ್ಕಾರ ಆದೇಶಿಸಿರುವ ಲಾಕ್ಡೌನ್ ವಿಚಾರವಾಗಿ ಮೂಡುಬಿದ್ರೆಯ ವ್ಯಾಪಾರಿಯೊಬ್ಬರು ಸಾಮಾಜಿಕ ಜಾಲತಾಣಗಳಲ್ಲಿ ಹರಿಯಬಿಟ್ಟ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿದೆ. ಬಟ್ಟೆ ವ್ಯಾಪಾರಿಗಳ ಬಗ್ಗೆ ಅವರಾಡಿದ ಮಾತುಗಳಿಗೆ ಇದೀಗ ಎಲ್ಲೆಡೆ ಬೆಂಬಲ ವ್ಯಕ್ತವಾಗಿದೆ. ಯಡಿಯೂರಪ್ಪನವರೇ ಜಿಲ್ಲಾಧಿಕಾರಿಗಳೇ, ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತ. ನಮ್ಮ ಕಣ್ಣಿಗೆ ಸುಣ್ಣ ಜವಳಿ ವ್ಯಾಪಾರಿಗಳಿಗೆ, ನಮಗೂ ವಾರಕ್ಕೆ 2 ದಿನ ಕೊಡಿಯಲ್ಲ. ನಮ್ಮ ಸ್ಟಾಫ್ಗಳು ಸರ್ ಅಡ್ವಾನ್ಸ್ ಕೊಡಿ ಎಂದು ಗೋಗರಿಯುತ್ತಿದ್ದಾರೆ. ಇದ್ದ ಬ್ಯಾಂಕಿನ ಖಾತೆಗಳನ್ನೆಲ್ಲ ಖಾಲಿ ಮಾಡಿ ಅಡ್ವಾನ್ಸ್ ಕೊಟ್ಟಾಗಿದೆ. ಇನ್ನು ಎಷ್ಟು ದಿವಸ ನಾವು ಈ ರೀತಿ ಉಪವಾಸ ಕೂಡಬೇಕು? ಯಡಿಯೂರಪ್ಪನವರೇ, ಹೇಳುವಿರಾ? ಕಟ್ಟ ಕಡೆಯದಾಗಿ ನರೇಂದ್ರ ಮೋದಿ ಅವರಿಗೆ ಒಂದು ಪ್ರಶ್ನೆ. ನೀವು ಎಲ್ಲ ನೋಟು ಬ್ಯಾನ್ ಮಾಡಿ ಸಂಪೂರ್ಣ ವೈಟ್ ಎಲ್ಲರೂ ಸ್ವೈಪ್ನ ಮುಖಾಂತರ ಫೋನ್ ಮುಖಾಂತರ ವ್ಯಾಪಾರ ಮಾಡಬೇಕು ಎಂದು ಹೇಳಿದುದರಿಂದಲೇ ಇಂದಿನ ವ್ಯಾಪಾರ ನೆಲಕಚ್ಚಲಿಕ್ಕೆ ಪ್ರಧಾನ ಕಾರಣ ಇದು. ನರೇಂದ್ರ ಮೋದಿಯವರೇ, ನೀವು ಯಾವಾಗ ಭಾರತ ದೇಶದಲ್ಲಿರುವ ಎಲ್ಲ ಸೊಸೈಟಿಗಳಿಗೂ ಬ್ಯಾಂಕಿನದೇ ನಿಯಮವನ್ನು ತರುತ್ತೀರೋ, ಅಂದರೆ ಸೊಸೈಟಿಯಲ್ಲಿರುವ ಖಾತೆಗಳಿಗೆ ಪಾನ್ ಮತ್ತು ಆಧಾರವನ್ನು ಯಾವಾಗ ಲಿಂಕ್ ಮಾಡುತ್ತೀರೋ, ಹಾಗೂ ಜಮೀನುಗಳಿಗೆ 5 ಸೆನ್ಸಿನ ಸ್ಥಳಗಳಿಗೂ ಆಧಾರ ಮತ್ತು ಪಾನ್ ಯಾವಾಗ ಲಿಂಕ್ ಮಾಡುತ್ತೀರೋ, ಅಂದಿನ ದಿನ ನಾನು ನಿಮ್ಮ ಪಾದ ತೊಳೆದು ನೀರು ಕುಡಿತೇನೆ. ಏಕೆಂದರೆ ಇಂದು ಸೊಸೈಟಿಯಲ್ಲಿ ಒಬ್ಬೊಬ್ಬೊಂದು 5 ಕೋಟಿ ಬ್ಯಾಲೆನ್ಸ್ ಶೀಟಿಗೆ ಬಾರದಂತಹ ಫಿಕ್ಸೆಡ್ ಡೆಪಾಸಿಟ್ಗಳಿದೆ. ಆ ಸರ್ಟಿಫಿಕೇಟ್ಗಳನ್ನು ತೂಕ ಮಾಡಿದರೆ 1 ಕಿಲೋ ಸರ್ಟಿಫಿಕೇಟ್ಗಳೇ 1 ಕಿಲೋ ಭಾರ ತೂಗುತ್ತವೆ. ಅದೇ ರೀತಿ ಸೈಟ್ಗಳು, ಒಬ್ಬೊಬ್ಬನಲ್ಲಿ 10 ರಿಂದ 20 ಸೈಟ್ಗಳಿವೆ. ಆ ಸೈಟ್ಗಳಿಗೂ ಆಧಾರ ಮತ್ತು ಪಾನು ಲಿಂಕ್ ಮಾಡಿದಲ್ಲಿ ಆವಾಗ ಪ್ರತಿಯೊಬ್ಬರದ್ದು ಹಣ ಕಪ್ಪಿನಿಂದ ಬಿಳುಪಿಗೆ ಬಂದು ಮತ್ತೆ ದೇಶದಲ್ಲಿ ಹಣಕಾಸು ಜನ ಓಡಾಡುವುದರಲ್ಲಿ ಸಂದೇಹವಿಲ್ಲ ಎಂದು ನನ್ನ ಅಭಿಪ್ರಾಯ. ಕೊನೆಯದಾಗಿ ಮತ್ತೊಮ್ಮೆ ಯಡಿಯೂರಪ್ಪನವರೇ, ನೋಡಿ, ನನ್ನ ಅಂಗಡಿಯ ಬಾಗಿಲು ಹಾಕಿದ್ದೇನೆ. ಕೇವಲ ಇವತ್ತು ನಾನು ಈ ಅಂಗಡಿ ಓಪನ್ ಮಾಡಿದ್ದು ಈ ವಿಷಯ ನಿಮಗೆ ಹೇಳಲಿಕ್ಕಾಗಿ ಮಾತ್ರ ನಾನು ಅಂಗಡಿಯನ್ನು ತೆರೆದದ್ದು. ಯಡಿಯೂರಪ್ಪನವರೇ, ಜಿಲ್ಲಾಧಿಕಾರಿಗಳೇ, ನಿಮ್ಮಲ್ಲಿ ನಾನು ಕೈ ಮುಗಿದು ಮನವಿ ಮಾಡಿಕೊಳ್ಳುತ್ತೇನೆ ಸರ್ವ ಜವಳಿ ವ್ಯಾಪಾರಿಗಳ ಪರವಾಗಿ. ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಹಾಕಬೇಡಿ. ಈಗ ನಾವು ಒಂದು ಕಣ್ಣಿಗೆ ಸುಣ್ಣ ಹಾಕಿಸಿಕೊಂಡಿದ್ದೇವೆ. ನಮಗೂ ದಿನಸಿ ವ್ಯಾಪಾರಿಗಳಂತೆಯೇ ತರಕಾರಿ ವ್ಯಾಪಾರಿಗಳಂತೆಯೇ ವಾರಕ್ಕೆ ಕೇವಲ 2 ದಿನ ಬೆಳಗ್ಗೆ 7 ರಿಂದ 11 ಗಂಟೆವರೆಗೆ ವ್ಯಾಪಾರ ಮಾಡಲು ಅವಕಾಶ ಕೊಡಿ. ಎಷ್ಟೋ ಸಾವಿರ ಕೋಟಿ ಜನಸಂಖ್ಯೆಯಲ್ಲಿ ಭಾರತದಲ್ಲಿರುವಂತಹ